ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ದೀಪು ಅವರ ಪ್ಯಾಕಿಂಗ್ ಆಯಿತು. ಇವತ್ತು ನನ್ನ ಪ್ಯಾಕಿಂಗ್ ಮಾಡಬೇಕು. ಮೇನ್ ಏನು ಐಟಮ್ಸ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಹಾಗೆಯೇ ಇವತ್ತೊಬ್ಬರು ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಇಲ್ಲಿರುವಂಥ ಐಟಮ್ಸ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾ ಇದೆ, ಈ ಐಟಮ್ಸ್ ಯೂಸ್ ಆಗ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಆ್ಯಂಡ್ ಐ ಮೇಡ್ ಶ್ಯೂರ್ ಎಲ್ಲ ಗುಡ್ ಕ್ವಾಲಿಟಿ ಚೆನ್ನಾಗಿರೋದು ಮಾತ್ರ ಇನ್ನೊಬ್ರಿಗೆ ಕೊಡಬೇಕಲ್ವಾ. ಸೊ ಅವರು ಇನ್ನೇನೋ ಕೆಳಗಡೆ ಇದ್ದಾರೆ, ಬರ್ತಾರೆ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಅವ್ರನ್ನ ಮೀಟ್ ಮಾಡೋದಕ್ಕೆ. ಲೆಟ್ಸ್ ಸ್ಟಾರ್ಟ್. ವೆರಿ ಬ್ಯುಸಿ ಡೇ ಆಗಿರುತ್ತೆ, ಬಟ್ ಆದ್ರೂ ಹ್ಯಾಪಿ ಡೇ ಆಗಿರುತ್ತೆ. ಯಾಕೆ ಅಂತ ನೋಡಿ. ವಾವ್, ಪಿಸ್ತಾ ಕುಕೀಸ್, ಇದು ಕ್ಯಾರೆಟ್ ಕೇಕ್, ಇದು ವಾಲ್ನಟ್ ಕೇಕ್, ಚಾಕ್ಲೇಟ್ ಕುಕೀಸ್, ಇದು ಚಿಯಾ ಸೀಡ್ ಕೇಕ್. ಇದು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಮನೆಗೆ. ಸೊ ಏನಾದರೂ ಹೆಲ್ದಿಯಾಗೇ ಇರಲಿ ಬಟ್ ಸ್ವೀಟ್ ಆಗಿರಲಿ ಅಂತ ಇದನ್ನು ಆರ್ಡರ್ ಮಾಡಿದ್ದೀನಿ. ಹೆಲ್ದಿ ಮೀಲಿಂದ ಪ್ರತಿಯೊಂದಕ್ಕೂ ಕ್ಯಾಲರೀಸ್ ಇತ್ತು. ಇದು 90 ಕ್ಯಾಲರೀಸ್ ಇದೆ, ಇದು 62 ಕ್ಯಾಲರೀಸ್ ಇದೆ. ಐ ಥಿಂಕ್ ಇದು ಅರೌಂಡ್ 65 ಕ್ಯಾಲರೀಸ್ ಇದೆ. ಎಲ್ಲದಕ್ಕೂ ಮೆನ್ಷನ್ ಆಗಿತ್ತು ಎಷ್ಟೆಷ್ಟು ಕ್ಯಾಲರೀಸ್ ಅಂತ. ಐ ಹೋಪ್ ಅವ್ರು ಇಷ್ಟಪಡ್ತಾರೆ ಇದನ್ನು. ಓಕೆ, 1.5 ಗಂಟೆ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗಷ್ಟೇ ಹೋದ್ರು ನಮ್ಮ ಸಬ್ಸ್ಕ್ರೈಬರ್ಸ್. ತುಂಬ ಖುಷಿ ಆಯಿತು. ಕಾರವಾರದವರು, ಅವರು ಹೊಸದಾಗಿ ಬಂದಿರೋದಷ್ಟೇ. ಅವ್ರ ಹಸ್ಬೆಂಡ್ ಬಂದು 3-4 ಮಂತ್ಸ್ ಆಯಿತು. ಸೊ ಫ್ಯಾಮಿಲಿ ಅಂದರೆ ಅವ್ರ ವೈಫ್ ಮತ್ತು 2 ಮಕ್ಕಳು ಬಂದು 1 ಮಂತ್ ಆಯ್ತಂತೆ. ಸೊ ನನ್ನ ವೀಡಿಯೋಸ್ ಲಾಕ್ಡೌನ್ ಟೈಮ್ನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವರು ತುಂಬ ದೂರದಿಂದ ಇಲ್ಲಿ ಬಂದಿದ್ದಾರೆ. ರುವೇಸಿಂದ ಇಲ್ಲಿ ಬರೋದಕ್ಕೆ 3.5 ಗಂಟೆ ಇದೆ. ಸೊ ಲೈಕ್ ಅಟ್ಲೀಸ್ಟ್ ನಿಮ್ಮನ್ನು ನೋಡೋದಕ್ಕೋಸ್ಕರ ಆದರೂ ಬರಲೇಬೇಕು ಅಂತ ದೇ ಹ್ಯಾವ್ ಕಮ್ ಹ್ಯೂರ್. ಆ್ಯಂಡ್ ಅವರ ಒಂದು ಹೊಸ ಮನೆಗೆ ಈ ಐಟಮ್ಸ್ ಎಲ್ಲ ಯೂಸ್ ಆಗುತ್ತಲ್ವಾ. ಸೊ ಅದನ್ನು ಅವರು ಪರ್ಚೇಸ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ದೀಪು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅವರ ಸ್ಟೋರೀಸ್, ಅವರ ವರ್ಕ್ ಬಗ್ಗೆ ಮಾತಾಡೋದು, ಇಂಡಿಯಾಗೂ ಇಲ್ಗೂ ಏನೇನು ವ್ಯತ್ಯಾಸ ಇದೆ ಅದೆಲ್ಲ ಮಾತಾಡೋದು, ಮಕ್ಕಳದು ಸ್ಕೂಲ್ ಅಡ್ಮಿಷನ್ ಬಗ್ಗೆ ಎಲ್ಲ ಹೇಳೋದು. ಇಟ್ ವಾಸ್ ವೆರಿ ಗುಡ್. ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ರು. ಆ್ಯಂಡ್ ಟು ಮೈ ಸರ್ಪ್ರೈಸ್ ಏನೋ ಕೊಟ್ಟಿದ್ರು. ಐ ಥಾಟ್ ಏನು ಅಂತ ನೋಡೋಣ ಅಂತ ಫೆರರ್ ವಾಷರ್, ಬಿಗ್ ಬಾಕ್ಸ್. ಓ ಮೈ ಗಾಡ್, ಯು ಹ್ಯಾವ್ ಸ್ಪಾಯ್ಲ್ಡ್ ಮೀ ವಿತ್ ಚಾಕ್ಲೇಟ್ಸ್. ಐ ಲವ್ ಯು ಗೈಸ್. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ಅಷ್ಟು ದೂರದಿಂದ ಬಂದಿದ್ದಾರಲ್ಲ, ಅವ್ರು ಮೈನ್ಲಿ ಐಟಮ್ ತೊಗೊಳಕ್ಕೆ ಬಂದಿಲ್ಲ, ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು. 350 ಕಿಲೋಮೀಟರಿಂದ ಟ್ಯಾಕ್ಸಿ ಮಾಡ್ಕೊಂಡು ಬರಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ತುಂಬ ಟೈಮು, ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದಾರೆ. ತುಂಬ ಖುಷಿ ಆಯ್ತು. ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲ ತುಂಬ ಚೆನ್ನಾಗಿತ್ತು. ಅದೇ ಹೇಳ್ತಾ ಇದ್ರು, 5 ಗಂಟೆಗೆ ಎದ್ದಿದ್ದೀವಿ. ಅವ್ರು ಮೇನ್ ಆಗಿ ದೀಪು ಹೇಳಿದ ಥರ ಬಂದಿರೋದು ನಮ್ಮನ್ನ ಮೀಟಾಗಿ ಮಾತಾಡಿಸ್ಬೇಕು ಅಂತ, ಐಟಮ್ ತಗೋಬೇಕು ಅಂತಲ್ಲ. ಬಿಕಾಸ್ ಸೇಮ್ ಪ್ರೈಸ್ಗೆ ಅವ್ರಿಗೆ ಅಲ್ಲೂ ಇದೇ ಐಟಮ್ ಸಿಗುತ್ತೆ. ಬಟ್ ಆ ಒಂದು ಪ್ರೀತಿ ಇದೆಯಲ್ಲ, ನಿಮ್ಮ ಪ್ರೀತಿಗೆ ನಾವು ಎಷ್ಟು ಬೆಲೆ ಕಟ್ಟಕ್ಕೂ ಆಗಲ್ಲ ಅಲ್ಲ. ಕರೆಕ್ಟ್. ಅದೇನೆ, ನಾನು ಸರ್ಪ್ರೈಸ್ ಆಗಿದ್ದೆ. ಅಲ್ಲಿಂದ ಅಷ್ಟು 350 ಕಿಲೋಮೀಟ್ರು ಡಿಸ್ಟೆನ್ಸಿಂದ ಬರ್ತಾ ಇದ್ದಾರೆ ಬೆಳಗ್ಗೆ ಎದ್ಬಿಟ್ಟು ಅಂದರೆ ಏನಕ್ಕೆ ಅಂತ. ಬಟ್ ಆಮೇಲೆ ಅವರು ನಿಮ್ಮನ್ನು ಮೀಟ್ ಮಾಡೋಕ್ಕೋಸ್ಕರನೇ ಬಂದ್ವಿ ಅಂತ ಹೇಳೋದು. ತುಂಬ ಖುಷಿ ಆಯ್ತು, ಚೆನ್ನಾಗಿ ಮಾತಾಡೋದು. ನಮ್ಮ ಪ್ಯಾಕಿಂಗ್ ನಡುವೆ ಮನೆ ಕೆಲಸನೂ ಆಗಬೇಕು, ಇದ್ರ ಜೊತೆ ನನ್ನ ಪ್ರೊಫೆಷ್ನಲ್ ಕೆಲಸನೂ ಆಗಬೇಕು. ಸೊ ಕೆಲವೊಂದು ಬ್ರ್ಯಾಂಡ್ ಕಾಲ್ಸ್ನ ಅಟೆಂಡ್ ಮಾಡಬೇಕಾಗಿತ್ತು, ಮೀಟಿಂಗ್ಸ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಕ್ವಿಕ್ಲಿ ಕಂಪ್ಲೀಟ್ ಮಾಡೋಣ. ಐ ಥಿಂಕ್ ದ್ಯಾಟ್ಸ್ ಅ ಫೇರ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಆರ್ ಯು ಲುಕಿಂಗ್ ಅಟ್ ಎನಿಥಿಂಗ್ ವೆರಿ ಸ್ಪೆಸಿಫಿಕ್? No, that's very helpful, Veekshitha. Sure. So how do we go about the experiencing process with the brand, also understanding the cost to help me get a better clarity, so that what sort of audience are you targeting? ಪ್ರತಿಯೊಂದು ಬ್ರ್ಯಾಂಡ್ ವಿಡಿಯೋಸ್ ಕೊಲ್ಯಾಬ್ರೇಷನ್ಗೆ ಒಪ್ಕೊಳ್ಳೋ ಮುಂಚೆ ಅವ್ರ ಜೊತೆ ಮಾತಾಡಿ ಅವರ ಪಾಲಿಸೀಸ್ ಏನು, ಅವರ ಪ್ರಾಡಕ್ಟ್ಸ್ ಏನು, ಯಾವ ರೀತಿ ಇರುತ್ತೆ, ಇದು ನನ್ನ ಆಡಿಯನ್ಸ್ಗೆ ಸೂಕ್ತ ಅನಿಸುತ್ತಾ, ನನಗೆ ಇಷ್ಟವಾಗುತ್ತಾ ಅಂತೆಲ್ಲ ವಿಚಾರಿಸ್ಬೇಕು. ಹಾಗೆಯೇ ಫ್ರೆಂಡ್ಲಿ ರಿಮೈಂಡರ್, ನೀರನ್ನ ಕುಡೀರಿ ಆಯಿತಾ. ಮಿನಿಮಮ್ ಆಗಿ 3 ಲೀಟರ್ಸ್. ನಾನಂತೂ ಮಿಸ್ ಮಾಡದೆ ಕುಡಿತೀನಿ. ಆ್ಯಂಡ್ ವರ್ಕ್ ಮಸ್ಟ್ ಗೋ ಆನ್ ಅಲ್ವಾ, ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಬೇಕಾಗಿತ್ತು. ಇನ್ನೇನು ಶಿಫ್ಟಿಂಗ್ ಟೈಮ್ನಲ್ಲೆಲ್ಲ ಬ್ಯುಸಿ ಆಗ್ತೀವಿ. ಸೊ ಆದಷ್ಟು ಮೊಬೈಲಲ್ಲಿ ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ಏನೇನು ಕೆಲಸ ಮಾಡಬೇಕಾಗಿತ್ತು ಅದನ್ನೆಲ್ಲ ಬೇಗ ಮುಗಿಸ್ತಾ ಇದ್ದೀನಿ. ಫೇಸ್ಬುಕ್ಗೆ ವಿಡಿಯೋ ಹಾಕಬೇಕು ಅಂತ ಎಡಿಟಿಂಗ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಕಾಲ್ ಬಂತು, ಏನೋ ಡೆಲಿವರಿ ಇದೆ ನಿಮಗೆ ಅಂತ. ಬಟ್ ನಾನು ಏನೂ ಬುಕ್ಕೇ ಮಾಡಿಲ್ಲ. ನಾವು ಬುಕ್ ಮಾಡಿದ್ದು ಐ ವಾಚ್, ಐಫೋನ್, ಏರ್ಪಾಡ್ಸ್ ಎಲ್ಲ ಬಂದಾಯ್ತು. ಏನಂತಲೇ ಗೊತ್ತಿಲ್ಲ, ಇಷ್ಟು ದೊಡ್ಡದಿದೆ. ನಾನು ಏನು ಬುಕ್ ಮಾಡೋದಕ್ಕೆ ಸಾಧ್ಯ? ಐ ಹ್ಯಾವ್ ನೋ ಐಡಿಯಾ. ಆ್ಯಂಡ್ ಇಟ್ಸ್ ಆಲ್ರೆಡಿ ಪೇಡ್ ಅಂತೆ. ಸೊ ಇವಾಗ ವಿಡಿಯೋ
ಕೆಲಸದಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸೋ ವಿಯರ್ಡ್. ಓ ವಾವ್. ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್. ಲೈಫ್ ಹೆಂಗೆ ಎಷ್ಟು ಅನ್ಪ್ರಿಡಿಕ್ಟೇಬಲ್ ಅಲ್ಲ. UAE ಬಂದು ಇಲ್ಲಿ ಈಗ ನಾನು ಕೆಲಸನ ಎಸ್ಟಾಬ್ಲಿಷ್ ಮಾಡಬೇಕು, ನಾನು ಮಾಡ್ತಾ ಇರುವಂಥ ಕೆಲಸದಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂತ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇದ್ದೆ. ಸೊ UAE ಬ್ರ್ಯಾಂಡ್ಸ್ ಎಲ್ಲ ರೀಚ್ ಔಟ್ ಮಾಡ್ತಾ ಇದ್ರು, ನಮ್ಮ ಪ್ರಮೋಷನ್ ಮಾಡ್ತೀರಾ, ಬಟ್ ಆಬ್ವಿಯಸ್ಲಿ ನೋಡ್ಕೊಂಡು ಮಾಡಬೇಕಲ್ಲ, ಬಿಕಾಸ್ ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಕೆಲವೊಂದ್ಸತಿ ಫೇಕ್ ಮೆಸೇಜಸ್ ಬರುತ್ತೆ, ಫ್ರಾಡ್ ಮೆಸೇಜಸ್ ಬರುತ್ತೆ, ಸ್ಪ್ಯಾಮ್ ಇಮೇಲ್ಸ್ ಬರುತ್ತೆ. ರೀಸೆಂಟಾಗಿ ನನಗೆ ಒಬ್ಬರು ಬ್ರ್ಯಾಂಡ್ ಅವ್ರು ರೀಚ್ ಔಟ್ ಆದರು ಆ್ಯಂಡ್ ಅವ್ರು ಕಳಿಸಿರುವಂಥ ಪ್ಯಾಕೇಜ್ ಇದು. ಐ ಆಮ್ ಶಾಕ್ಡ್ ಬಿಕಾಸ್ ನಾಳೆಲ್ಲ ನಾಡಿದ್ದು ನಮ್ಮ ಫ್ಲೈಟ್ ಇದೆ ಆ್ಯಂಡ್ ಅವ್ರು ನನ್ನ ಹತ್ರ ಡೀಟೇಲ್ಸ್ ಎಲ್ಲ ಕೇಳಿದ್ರು. ಅವ್ರ ಪೇಜ್ ಎಲ್ಲ ನೋಡಬೇಕಾದ್ರೆ ಜೆನ್ವಿನ್ ಅಂತ ಅನಿಸಿತ್ತು ನನಗೆ, ಬಟ್ ಅವರಿಂದ ಆಮೇಲೆ ಸುದ್ದಿನೇ ಬಂದಿರಲಿಲ್ಲ. ಸೊ ಆಯ್ತು ಓಕೆ ಬರಲ್ಲ ಅನಿಸುತ್ತೆ ಅಂತ ಸುಮ್ಮನೆ ಇದೆ. ಬಟ್ ಇವಾಗ ಬಂದಿದೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಬಾಕ್ಸ್. ಎಷ್ಟು ಚೆನ್ನಾಗಿದೆ ಇದು. ಒಂದು ಕಂಪ್ಲೀಟ್ ಸ್ಕಿನ್ ಕೇರ್ ಸೆಟ್, ಹಾಗೆಯೇ ನೈಟ್ ಸೂಟ್. ಇದನ್ನು ನಾನು ಟ್ರೈ ಮಾಡಬೇಕು, ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು. ಕಂಪ್ಲೀಟಾಗಿ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ನನ್ನ ಇನ್ಸ್ಟಾಗ್ರಾಮ್ ID ಆನ್ ಸ್ಕ್ರೀನ್ ಬರ್ತಾ ಇದೆ. ನೈಟ್ ಸೂಟ್ ಮೆಟೀರಿಯಲ್ ವಾಸ್ ಗುಡ್ ಆ್ಯಂಡ್ ಸೈಜ್ ವಾಸ್ ಪರ್ಫೆಕ್ಟ್. ಓಕೆ, ದಿಸ್ ಈಸ್ ಅ ಸರ್ಪ್ರೈಸ್. ಓಕೆ ಫೈನ್. ಇವಾಗ ಬ್ಯಾಕ್ ಟು ವರ್ಕ್. ನಾನು ಹಾಗೆ ಫೇಸ್ಬುಕ್ಕಿಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ನಾವು ಮನೆ ಕೆಲಸನೂ ಮಾಡಬೇಕು, ಅದ್ರ ಮೇಲೂ ಫೋಕಸ್ ಮಾಡಬೇಕು. ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ವಾಶ್ ಮಾಡ್ತೀನಿ. ಆಮೇಲೆ ಟೈಮ್ ಆಗಿರೋದು 5:30. ಓಕೆ, ಪಾತ್ರೆ ತೊಳೆದು ಎಲ್ಲ ಆಗಿ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ 6ಗೆ, 6 to 7. ಆಮೇಲೆ ಪ್ಯಾಕಿಂಗ್ ಸ್ಟಾರ್ಟ್. ಓಕೆ, ಐಲ್ ಸಿ ಯು ಲೇಟರ್. 7:40 ಆಗಿದೆ. ನಾನು ವರ್ಕೌಟ್ ಮಾಡ್ತಾ ಇದ್ದೆ ಫ್ರಮ್ 6 to 7. 7ಗೆ ಇವ್ರು ಬಂದರು. ನಮ್ಮ ಅಲೆನಲ್ಲೇ ಇರೋದು, ಯಾರು ಬಂದರು ಏನು ಅಂತಲೇ ಹೇಳ್ತಾ ಇಲ್ಲ. ಸೊ ಮತ್ತೊಬ್ಬರು ಸಬ್ಸ್ಕ್ರೈಬರ್ ಬಂದರು. ಇನ್ಫ್ಯಾಕ್ಟ್ ಅವ್ರು ತೆಲುಗು, ಅವರು ಕನ್ನಡನೂ ಕರೆಕ್ಟಾಗಿ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತಂತೆ. ನನ್ನ ವೀಡಿಯೋಸ್ನ ಪ್ರೀತಿಯಿಂದ ನೋಡ್ತಾರೆ. ನಾನು ಪೂಜೆ ಮಾಡೋದು ದೇವರಿಗೆಲ್ಲ ಇಷ್ಟಪಡ್ತಾರಂತೆ. ಅವರು ಇಲ್ಲಿ 18 ಇಯರ್ಸಿಂದ ಇದ್ದಾರೆ. ಅವ್ರ ಹತ್ರ ದೇವ್ರ ಮಂಟಪದಿಂದ ಹಿಡಿದು ಮನೆಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಇದೆ. ಅವ್ರು ಇಲ್ಲಿ ವಿಲ್ಲಾದಲ್ಲಿರೋದು ಅವ್ರ ಮಕ್ಕಳ ಜೊತೆಗೆ. ಬಟ್ ಅವ್ರು ನಮ್ಮ ಮನೆಗೆ ಬಂದಿದ್ದು ಒಂದೇ ಕಾರಣಕ್ಕೆ, ದೇ ವಾಂಟೆಡ್ ಟು ಮೀಟ್ ಅಸ್ ಅಂತ. ಬಿಕಾಸ್ ನಾವು ಹೋಗ್ತಾ ಇದೀವಿ, ಇನ್ನೇನು ಸಿಗಲ್ಲ ನಾವು ಅಂತ ಮೀಟ್ ಮಾಡೋದಕ್ಕೋಸ್ಕರ ಏನಾದರೂ ಐಟಮ್ ಪರ್ಚೇಸ್ ಮಾಡ್ಬೋದು ಅಂತ ದೇವ್ ಕಮ್. ನಮ್ಗೆ ಎಷ್ಟು ಖುಷಿಯಾಗಿ ಗೊತ್ತಾ, ಐ ವಾಸ್ ಶುಕ್. ಇವ್ರು ಆ್ಯಕ್ಚುಲಿ ಮೀಟ್ ಮಾಡೋದಕ್ಕಂತ ಬಂದರು. ಸೋ ಸ್ವೀಟ್ ಅಲ್ಲ. ಲೈಕ್ ಮೈ ಹ್ಯಾಂಡ್ಸ್ ಆರ್ ನಮ್ ಆ್ಯಂಡ್ ಕೋಲ್ಡ್ ಆಯಿತಾ. ಲೈಕ್ ಐ ಕಾಂಟ್ ಬಿಲೀವ್ ದಿಸ್ ಲವ್, ಅನ್ಕಂಡೀಷ್ನಲ್ ಲವ್ ಅಲ್ಲ. ತುಂಬ ಎಲ್ಲ ಖುಷಿ ಆಯ್ತು. ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮನ್ನು ಒತ್ತಾಯ ಮಾಡಿ ಮನೆಗೆ ಕರೆದ್ರು. ನಮಗೋಸ್ಕರ ನಾಳೆ ಊಟ ಮಾಡ್ತಾರೆ. ಅಂದರೆ ನಾವಿವಾಗ ಪ್ಯಾಕಿಂಗಲ್ಲಿ ಇದ್ದೀವಲ್ಲ, ನಿಮಗೆಲ್ಲ ಊಟಕ್ಕೆ ಏನು ಮಾಡ್ತಾ ಇದ್ದೀರಾ, ನಾನು ಮನೆಯಲ್ಲೇ ಊಟ ಮಾಡಿ ನನ್ನ ಹಸ್ಬೆಂಡ್ ಹತ್ರ ಕಳಿಸ್ಕೊಡ್ತೀನಿ, ನಿಮ್ಮ ಮನೆ ತುಂಬ ಹತ್ರದಲ್ಲಿದೆ. ಲೈಕ್ ಕೆಲವರು ಇರ್ತಾರಲ್ಲ, ಅವ್ರಿಗೆ ಆಸೆ ಇರುತ್ತೆ, ನಿಮ್ಮನ್ನು ನೋಡ್ತಾ ಇರ್ತೀವಿ, ಸೊ ಒಂದ್ಸತಿ ಮೀಟ್ ಮಾಡಬೇಕು ಅಂತ. ಆ ಥರ ಐ ಆಮ್ ಸೋ ಟಚ್ಡ್. ಲೈಕ್ ಯು ಕಾಂಟ್ ಡೈಜೆಸ್ಟ್ ಸರ್ಟನ್ ಥಿಂಗ್ಸ್ ಅಲ್ಲ, ಖುಷಿಯಿಂದ ಆ ಥರ ಆಗ್ತಾ ಇದೆ. ಹೌ ಡಿಡ್ ಯು ಫೀಲ್? ಚೆನ್ನಾಗಿದೆ. ಬೆಳಗ್ಗೆನೂ ಅಷ್ಟೇ, ಇವಾಗ ಅಲ್ವಾ, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಏನೋ ಗಿಫ್ಟ್ ಬೇರೆ ತಗೊಂಡು ಬಂದರು, ತೋರಿಸಿ. ಬೆಳ್ಳಿದು ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ರಾಮ, ಲಕ್ಷ್ಮಣ, ಸೀತೆ, ಹಾಗೆಯೇ ಹನುಮಂತ. ಸೋ ಕ್ಯೂಟ್. ವಿ ರಿಯಲಿ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಅವ್ರ ಮಗ ಕೂಡ ಮೆಡಿಕಲ್ ಓದ್ತಾ ಇದ್ದಾರೆ ಅಂತೆ. ವೆರಿ ನೈಸ್, ಪ್ಯೂರ್ ಸಿಲ್ವರ್. ಎನಿವೇಸ್, ನಾನು ಆವಾಗಲೇ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವತ್ತು ಚಿಕನ್ ತಂದೂರಿ ಮಾಡೋಣ ಅಂತ. ಸೊ ಒನ್ ಲಾಸ್ಟ್ ಟೈಮ್ ಚಿಕನ್ ತಂದೂರಿ ಮಾಡ್ತಾ ಇದ್ದೀವಿ ಇಲ್ಲಿ. ಕುಕಿಂಗ್ ಸ್ಟಾರ್ಟ್ ಮಾಡಲಾ? ಓಕೆ, ಕುಕಿಂಗ್ ಊಟ ಆದಮೇಲೆ ಪ್ಯಾಕಿಂಗ, ಇವಾಗ ಪ್ಯಾಕಿಂಗ್ ಮಾಡಿಬಿಡೋದ ಸ್ವಲ್ಪ? ಇವಾಗ ಪ್ಯಾಕಿಂಗ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿ ಪ್ಯಾಕಿಂಗ್ ಮಾಡೋಣ. ಓಕೆ, ಫಸ್ಟ್ ಪ್ಯಾಕಿಂಗ್. ಹಾಯ್, ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಕಿನ್ವಾ, ಇದ್ರ ಜೊತೆಗೆ 2 ಬಾಯ್ಲ್ಡ್ ಎಗ್ ವೈಟ್ಸ್ ಆ್ಯಂಡ್ ಕಟ್ ಕ್ಯೂಕುಂಬರ್, ಕ್ಯಾರೆಟ್. ದೀಪು ನಾನು ಸೇರಿ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಅಂತೂ ವಿ ಆರ್ ಆ್ಯಬ್ಸಲ್ಯೂಟ್ಲಿ ಟಯರ್ಡ್, ಸೊ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಇವತ್ತು
ನನ್ನ ಸ್ಟುಡಿಯೋ ಲೈಟ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಬಿಕಾಸ್ ಯು ಎನಲ್ಲೇ ಒಬ್ರಿಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ವೈ ನಾಟ್ ಅಲ್ವಾ ಅಂತ ಅವರಿಗೆ ಅದನ್ನು ಪ್ಯಾಕ್ ಮಾಡ್ತಾ ಇದ್ರು ದೀಪು ಅವರು. ಮೀನ್ ವೈಲ್ ನಾನು ನನ್ನ ಲಗೇಜ್ನ ಪ್ಯಾಕ್ ಮಾಡ್ತಾ ಇದ್ದೆ. ಜಾಸ್ತಿ ಕೆಲಸ ಇದೆ, ಟೈಮ್ ಕಮ್ಮಿನೇ ಇದೆ, ಸೊ ಬೇಗ ಮಾಡಬೇಕು. ಅತ್ತೆನ ಕೇಳಿದ್ದೆ ಏನು ತರಲಿ ನಿಮಗೆ ಅಂತ. ಅತ್ತೆ ಅಂದರು ಖರ್ಜೂರ, ಆಮೇಲೆ ಏನಾದರೂ ವಿಶೇಷವಾಗಿರೋದು ಅಂತ. ಸೊ ಓಕೆ ಅಂತ ಹೇಳಿದ್ವಿ. ಸೊ ನಾನು ಇವಾಗಷ್ಟೇ ಜಸ್ಟ್ ಮೆಸೇಜ್ ಮಾಡಿದೆ ಅತ್ತೆ ಏನು ತರಬೇಕು ನಿಮಗೆ ಅಂತ. ನೈಟ್ ಸೂಟ್ಸ್ ನನಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ, ಹಾಗೆಯೇ ಪ್ರೈಸಸ್ ಕೂಡ ರೀಸನೇಬಲ್ ಅನ್ಸುತ್ತೆ. ಲೈಕ್ ದಿಸ್ ನೈಟ್ ಸೂಟ್ ಇಸ್ ಜಸ್ಟ್ ಫಾರ್ 50 dirham ಆಯ್ತಾ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1000 rupees. ಬಟ್ ಇನ್ ಇಂಡಿಯಾ ಯಾಕೋ ನೈಟ್ ಸೂಟ್ಸ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಅಂಡ್ ದ ಕ್ವಾಲಿಟಿ ಇಸ್ ಆಲ್ಸೋ ಎಕ್ಸಲೆಂಟ್. ನಮ್ಮ ಇಬ್ಬರು ಬಟ್ಟೆ ಆ್ಯಂಡ್ ಪ್ಯಾಕಿಂಗಲ್ಲಿ ಈಸಿಯೆಸ್ಟ್ ಅಂದರೆ ದೀಪು ಅವ್ರದ್ದು. ಪ್ರಯಾರಿಟಿಯಾಗಿ ಏನೇನು ಮಾಡಬೇಕು, ಅವ್ರದ್ದು ಯಾವ್ಯಾವ ಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ವರ್ಕ್ಗೆ, ಅದನ್ನು ಮಾಡ್ಬೋದು. ಬಟ್ ನನ್ನದ್ರಲ್ಲಿ ನನಗೆ ಎಲ್ಲ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಬಿಕಾಸ್ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಡೇ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ನನಗೆ ಯಾವುದಿಡಲಿ ಯಾವುದಿಡಬಾರ್ದು, ಬಿಕಾಸ್ ಎಲ್ಲದನ್ನು ನಾನು ಹಾಕ್ತಾನೆ ಇರ್ತೀನಿ. ತುಂಬ ಕನ್ಫ್ಯೂಷನಲ್ಲಿ ನಾನು ಯಾವುದೆಲ್ಲ ಸಿಗ್ತಾಯಿತ್ತು ಕೈಗೆ ಅದನ್ನು ಇಡ್ತಾ ಇದ್ದೆ. ಬಟ್ ಯು ನೋ ವಾಟ್ಸ್ ಅ ಫನ್ ಫ್ಯಾಕ್ಟ್, ಇದರಲ್ಲಿ ಅರ್ಧಕ್ಕರ್ಧ ಬಟ್ಟೆ ನಾವು ವಾಪಸ್ ತೆಗೆದು ಕೊರಿಯರ್ ಅವ್ರ ಹತ್ರ ಕೊಟ್ಟು ಕಳಿಸಿದ್ದೀವಿ. ನಮ್ಮ ಪ್ಯಾಕಿಂಗ್ ಎಲ್ಲ ಆಯಿತು. ಇದರಲ್ಲಿ ಕೆಲವೊಂದು ನಾನು ಆನ್ ದ ವೇ ಕೆಲವ್ರಿಗೆ ಐಟಮ್ಸ್ ಕೊಡಬೇಕು, ಅವ್ರು ಕೇಳಿದ್ದೀನ. ಅದ್ರ ಜೊತೆಗೆ ನಮ್ಮ ಬ್ಯಾಗ್ 1, 2, 3 ಆ್ಯಂಡ್ 4 ಬ್ಯಾಗ್ಸ್ನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ವಿತ್ 10 kg ಆಫ್ ಎಕ್ಸ್ಟ್ರಾ ಲಗೇಜ್ ಅಲ್ವಾ. ಸೊ ಉಳಿದಿರೋದು ಕೊರಿಯರ್ ಸರ್ವಿಸಲ್ಲಿ ಬರುತ್ತೆ. ಇದು ನೆಕ್ಸ್ಟ್ ಡೇ. ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ನಾವು ಹೊರಡಬೇಕು ಇಲ್ಲಿಂದ. ಇವಾಗ ಕೊರಿಯರ್ ಸರ್ವಿಸ್ ಅವ್ರು ಬರ್ತಾರೆ 3/4 ಗಂಟೆನಲ್ಲಿ, ಎಲ್ಲ ಪ್ಯಾಕ್ ಮಾಡ್ತಾರೆ ಇಲ್ಲಿಂದ ಇಂಡಿಯಾಗೆ ಶಿಫ್ಟ್ ಆಗೋದಕ್ಕೆ. ಐ ಆಮ್ ವೆರಿ ಟಯರ್ಡ್. ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಪ್ಯಾಕಿಂಗ್ ಮಾಡಿದ್ನಲ್ಲ. ಎನಿವೇಸ್, ವಿಡಿಯೋ ಇಷ್ಟವಾಗಲಿ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಎಲ್ಲಿ ನಿಮ್ಮ ಕರಿತೀನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.